ಕಾಂಗ್ರೆಸ್ ಅನ್ನು ನಿಷ್ಕ್ರಿಯಗೊಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಿಂದ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರಿಗೆ ಏನಾದರೂ ಒಂದು ನೆಪ ಹೇಳಿ ಅವರನ್ನು ಬೀಳಿಸುವಂತ ಕೆಲಸ ಮಾಡಬೇಕು ಅನ್ನೋ ಹುನ್ನಾರವನ್ನು ಮಾಡಿದ್ದಾರೆ. ಗವರ್ನರ್ ಅನ್ನ ಕೇಂದ್ರ ಸರ್ಕಾರ ನೇಮಿಸ್ತದೆ. ಯಾವುದೋ ಒಬ್ಬ ಹಿರಿಯ ವ್ಯಕ್ತಿಯನ್ನ, ಕೆಲಸಕ್ಕೆ ಬಾರದವರನ್ನ ಗವರ್ನರ್ ಅನ್ನಾಗಿ ಮಾಡ್ತಾರೆ. ಅವರಿಗೆ ಆ ದೇಶದ ಅವರನ್ನು ಯಾರು ಆಯ್ಕೆ ಮಾಡಿದ್ರು ಅವರೊಂದು ಋಣ ಇರ್ತದೆ. ಆ ಋಣಕ್ಕೆ ಅವ್ರು ಹೇಳಿದಾಗೆ ಕೇಳ್ತಾ ಇದ್ದಾರೆ. ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆತ್ಮೀಯ ಬಂಧುಗಳೇ, ಇವತ್ತಿನ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ಕಳೆದ 2023 ಮೇಯಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವು 136 ಸಿಕ್ಕಿದಾಗಲೇ ಅವರಿಗೆ ಒಂದು ಮಾನಸಿಕ ಹಿಂಸೆಯಾಗಿ ಆಗಿದೆ. ತದನಂತರದ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಈ ಸರ್ಕಾರ ಮತ್ತಷ್ಟು ಬಲಿಷ್ಠವಾಗಿದೆ. ಜೊತೆಗೆ ಎಲ್ಲ ಕಾರ್ಯಕರ್ತರು ಮತ್ತು ನಾಗರಿಕರು ಈ ಸರ್ಕಾರವನ್ನು ಬೆಂಬಲಿಸುವಂತಹ ವ್ಯವಸ್ಥೆಗೆ ಕೈ ಜೋಡಿಸಿದ್ದಾರೆ. ಇದರಿಂದಾಗಿ ಈ ಸರ್ಕಾರವನ್ನು ಯಾವುದೇ ರೀತಿಯಲ್ಲಾದರೂ ಬೀಳಿಸಬೇಕು. ಮುಂದೆ ಚುನಾವಣೆಗಳು ಬರ್ತಾ ಇವೆ. ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇದೆ, ಒರಿಸ್ಸಾದಲ್ಲಿ ಆಗ್ತದೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಆಗಿದ್ರೆ ಕಾಂಗ್ರೆಸ್ ಅನ್ನು ನಿಷ್ಕ್ರಿಯಗೊಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಿಂದ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರಿಗೆ ಏನಾದರೂ ಒಂದು ನೆಪ ಹೇಳಿ ಅವರನ್ನು ಬೀಳಿಸುವಂತ ಕೆಲಸ ಮಾಡಬೇಕು ಅನ್ನೋ ಹುನ್ನಾರವನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಗವರ್ನರ್ ಅನ್ನ ಕೇಂದ್ರ ಸರ್ಕಾರ ನೇಮಿಸ್ತದೆ. ಯಾವುದೋ ಒಬ್ಬ ಹಿರಿಯ ವ್ಯಕ್ತಿಯನ್ನ, ಕೆಲಸಕ್ಕೆ ಬಾರದವರನ್ನ ಗವರ್ನರ್ ಅನ್ನಾಗಿ ಮಾಡ್ತಾರೆ. ಅವರಿಗೆ ಆ ದೇಶದ ಅವರನ್ನು ಯಾರು ಆಯ್ಕೆ ಮಾಡಿದ್ರು ಅವರೊಂದು ಋಣ ಇರ್ತದೆ. ಆ ಋಣಕ್ಕೆ ಅವ್ರು ಹೇಳಿದಾಗೆ ಕೇಳ್ತಾ ಇದ್ದಾರೆ. ಅದು ಈಗ ನಡೀತಾ ಇದೆ. ಏನು ಕೇಂದ್ರ ಸರ್ಕಾರದ ಚಿಂತನೆ ಇದೆ, ಈ ಸಿದ್ದರಾಮಯ್ಯನ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹಾಕಿದ ಈ ಪ್ರಯತ್ನ ಖಂಡಿತ ಫಲಕಾರಿಯಾಗುವುದಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಯಾರು ಅಬ್ರಾಮ್ ಅಂತವರು ಕೊಟ್ಟಂತ ಒಂದು ಕೇಸನ್ನ, ಆ ಅರ್ಜಿಯನ್ನ ಪರಿಶೀಲನೆ ಮಾಡಿ ಕೂಡಲೇ ಇವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಒಂದು ಕೆಲಸವನ್ನ ಗವರ್ನರ್ ಮಾಡಿದ್ದಾರೆ. ಇದು ಕೇವಲ ತನಗೆ ಅಧಿಕಾರವನ್ನು ಕೊಟ್ಟವರನ್ನು ಪುಸಲಾಯಿಸಲಿಕ್ಕೆ ಮಾಡುವಂಥ ಕೆಲಸ ಆಗಿದೆ. ಇದು ಖಂಡಿತ ಒಳ್ಳೆಯ ಕೆಲಸ ಅಲ್ಲ. ಸಿದ್ದರಾಮಯ್ಯ ನಂತರ ಅವರ ಪ್ರಾಮಾಣಿಕ ಕೆಲಸ, ಅವರು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ಅವರ ಹೆಂಡತಿಗೆ ಅವರ ಸಹೋದರ ಕೊಟ್ಟಂತಹ ಜಾಗದಲ್ಲಿ ಅದನ್ನು ಕೂಡ ಅವರು ವಸೂಲು ಮಾಡಿದಾಗ ನಂತರ ಅದರ ಅರ್ಧದ ಭಾಗವನ್ನು ಬೇರೆ ಜಾಗದಲ್ಲಿ ಕೊಟ್ಟರು. ಆಗ ಇದ್ದದ್ದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು. ಇದರಲ್ಲಿ ಯಾವುದೇ ಸಿದ್ದರಾಮಯ್ಯನವರ ಶಿಫಾರಸು ಇಲ್ಲ, ಸಿದ್ದರಾಮಯ್ಯನವರ ಸೈನು ಇಲ್ಲ, ಬೇರೆ ಯಾವುದಿಲ್ಲ. ಆದ್ರೂ ಯಾವುದೇ ಒಂದು ಹಸ್ತಕ್ಷೇಪ ಇಲ್ಲದೆ ಸ್ವಾಭಾವಿಕವಾಗಿ ಆದಂತ ಆ ಒಂದು ನಿವೇಶನವನ್ನು ಇವತ್ತು ಭ್ರಷ್ಟಾಚಾರದ ಮೂಲಕ ಸಿದ್ದರಾಮಯ್ಯನವರ ಅಧಿಕಾರದ ಮೂಲಕ ಅಂತ ಹೇಳುವ ಮೂಲಕ ಏನೋ ಒಂದು ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಧಿಕ್ಕರಿಸಬೇಕು. ಸಿದ್ದರಾಮಯ್ಯರೊಟ್ಟಿಗೆ ನಾವು ಇದ್ದೇವೆ. ಈ ಸರ್ಕಾರ ಬೀಳಿಸುವಂತ ಕೆಲಸ, ಅವರ ಹುನ್ನಾರಕ್ಕೆ ನಾವು ವಿರೋಧಿಸಬೇಕು. ಕೇಂದ್ರ ಸರ್ಕಾರ ಈ ಕೂಡಲೇ ಸುಪ್ರೀಂ ಕೋರ್ಟ್ ಕೈ ಹಾಕಿ ನಮ್ಮ ಗವರ್ನರ್ ಯಾರು ಗೆಲ್ಲಟ್ಟಿದ್ದಾರೆ ಅವರನ್ನು ವಾಪಸ್ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳುತ್ತಾ ನಾನು ಬೇಡಿಕೆಯನ್ನು ಇಡ್ತೇನೆ. ಧನ್ಯವಾದಗಳು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.